ಶ್ರೀದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಬರುವ ಮಹಿಷಾಸುರ ಪಾತ್ರ ಯಕ್ಷಗಾನ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸುವಂಥದ್ದು. ತನ್ನ ಪತಿಯಾದ ವಿದ್ಯುನ್ಮಾಲಿ ಯಕ್ಷರಾಜ ಪಿಂಗಳಾಕ್ಷನಿಂದ ಮಡಿದ ವಾರ್ತೆ ಕೇಳಿ ದಿತಿಸುತೆಯಾದ ಮಾಲಿನಿಯು ತನ್ನ ಮಗನಾದ ಮಹಿಷಾಸುರನನ್ನು ಕರೆದಾಗ ಸಭೆಯಿಂದಲೇ ಅಬ್ಬರದಿಂದ ಕೊಡುವ ಪ್ರವೇಶವನ್ನು ನೋಡಲೆಂದೇ ಬರುವ ಪ್ರೇಕ್ಷಕರು ಅಪಾರ. ಭೀಕರವಾದ ಕೋಣವನ್ನೇ ಹೋಲುವ ಮುಖವರ್ಣಿಕೆ, ತಲೆಯ ಮೇಲೆರಡು ಉದ್ದ ಕೊಂಬು, ಕೈಯಲ್ಲಿ ದೊಂದೆ ಹಿಡಿದು ರಾಳದ ಪುಡಿ ಎರಚಿ ಭೀಕರ ಬೆಂಕಿಯ ಜ್ವಾಲೆಯೊಂದಿಗೆ ಸಭಾ ಮಧ್ಯದಿಂದಲೇ ರಂಗಸ್ಥಳ ಪ್ರವೇಶಿಸುವ ಅಬ್ಬರ, ಬೈಹುಲ್ಲಿನ ರಾಶಿಗೆ ಬೆಂಕಿ ಕೊಟ್ಟು ಜ್ವಾಲೆ ನಿರ್ಮಿಸುತ್ತಾ ಮಹಿಷನ ಹಿಂದೆ ಸೂಟೆ ಹಿಡಿದ 10-50 ಯುವಕರ ಗುಂಪು, ಇವೆಲ್ಲ ವರ್ಣನಾತೀತ. ನೋಡಿದ ಪ್ರೇಕ್ಷಕರಿಗೆ ಮಾತ್ರ ನಿಲುಕುವನ್ನುಂಟು. ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಎಲ್ಲ ಪಾತ್ರಗಳು ಮಹತ್ವದ್ದೇ. ಅದರಲ್ಲೂ ಮಹಿಷಾಸುರನ ಪಾತ್ರ ಯಕ್ಷಗಾನ ಪ್ರಿಯರಿಗೆ ರೋಮಾಂಚನ ಹುಟ್ಟಿಸುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ತಲೆಯ ಮೇಲಿರುವ ನೀಳವಾದ ಕೋಡುಗಳು, ಕೋಣದಂತೆಯೇ ಅನುಕರಿಸುವ ಧ್ವನಿ ಹಾಗೂ ವಿಶಿಷ್ಟವಾದ ನಾಟ್ಯ ಪ್ರಸ್ತುತಿ. ರಲ್ಲಿ ಕಾಸರಗೋಡಿನ ಕೊರಕ್ಕೋಡಿನಲ್ಲಿ 7 ದಿನಗಳ ಶ್ರೀದೇವಿ ಮಹಾತ್ಮೆ ಪ್ರಸಂಗ ಪ್ರಪ್ರಥಮವಾಗಿ ಪ್ರದರ್ಶನಗೊಂಡಾಗ ಮಹಿಷಾಸುರನ ಪಾತ್ರದ ಮುಖವರ್ಣಿಕೆಯನ್ನ ಹೇಗೆ ಚಿತ್ರಿಸುವುದು ಎಂಬ ಕುತೂಹಲವಿತ್ತು. ಪ್ರಪ್ರಥಮ ಶ್ರೀದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ಪಾತ್ರ ಮಾಡಿದವರು ಅಂದಿನ ಕಾಲದ ಸುಪ್ರಸಿದ್ಧ ಬಣ್ಣದ ವೇಷಧಾರಿಯಾಗಿದ್ದ ಬಣ್ಣದ ಕುನ್ಯ ಎಂಬುವರು. ಕುನ್ಯರವರು ಬಣ್ಣಗಾರಿಕೆಯಲ್ಲಿ ಅದ್ಭುತವಾದ ಕಲ್ಪನೆ ಹೊಂದಿದ ಕಲಾವಿದರಾಗಿದ್ದರು. ಅದರ ನಂತರ 1941ರಲ್ಲಿ ಕಿನ್ನಿಗೋಳಿಯಲ್ಲಿ ಕಟೀಲು ಮೇಳದವರಿಂದ ದ್ವಿತೀಯ ಪ್ರಯೋಗವಾಗಿ ಶ್ರೀದೇವಿ ಮಹಾತ್ಮೆ ಪ್ರಸಂಗವು 7 ದಿನಗಳ ಕಾಲ ಪ್ರದರ್ಶಿಸಲ್ಪಟ್ಟಿತು. ನಂತರವೂ 2-3 ಬಾರಿ ಈ ಪ್ರಸಂಗ ಪ್ರದರ್ಶನವಾಗಿದೆ. ಆಗ ಹಿಂದಿನ ಸುಪ್ರಸಿದ್ಧ ಬಣ್ಣದ ವೇಷಧಾರಿಗಳಾಗಿದ್ದ ಕೋಲುಳಿ ಸುಬ್ಬ, ಕಾಸರಗೋಡು ಸುಬ್ಬಯ್ಯ ಶೆಟ್ಟಿ, ಬಣ್ಣದ ಅಯ್ಯಪ್ಪನಂಥವರು ಮಹಿಷಾಸುರ ಪಾತ್ರ ಮಾಡಿದ್ದರಂತೆ. ಆದರೆ ಸುಮಾರು 1970ರ ನಂತರ ಕಟೀಲು ಮೇಳದವರಿಂದ ಈ ಪ್ರಸಂಗವು ಪ್ರದರ್ಶನ ನೀಡಲಾರಂಭಿಸಿತು. ಈ ಕಾಲಘಟ್ಟದಲ್ಲಿ ಮಹಿಷಾಸುರನ ಪಾತ್ರವು ವಿಜೃಂಭಿಸಲು ಆರಂಭವಾಗಿದ್ದು ಬಣ್ಣದ ಕುಟ್ಯಪ್ಪುರವರಿಂದ. ಕುಟ್ಯಪ್ಪುರವರು ಮಹಿಷಾಸುರ ಪಾತ್ರಕ್ಕೆ ಹೊಸ ಆಯಾಮ ನೀಡಿದರು. ಬಣ್ಣದ ಕುನ್ಯರವರ ಮೂಲ ಚಿತ್ರಣದ ಆಧಾರದಲ್ಲೇ ಅದಕ್ಕೆ ಸ್ವಲ್ಪ ತಮ್ಮ ಕಲ್ಪನೆಯ ಮೂಲಕ ಬದಲಾವಣೆ ತಂದರು. ಆದರೂ ಮಹಿಷಾಸುರ ಪಾತ್ರಕ್ಕೆ ಮೂಲ ಚಿತ್ರಣ ಕೊಟ್ಟವರು ಬಣ್ಣದ ಕುನ್ಯರವರೇ ಎಂಬುದು ನಿರ್ವಿವಾದ. ಇಂದಿಗೂ ಕೆಲವೊಂದು ಬದಲಾವಣೆ ಹೊರತುಪಡಿಸಿದರೆ ಮಹಿಷಾಸುರ ಪಾತ್ರವು ಬಣ್ಣದ ಕುನ್ಯರವರ ಮೂಲ ಚಿತ್ರಣ ಆಧಾರದಲ್ಲೇ ರಚಿತವಾಗಿದೆ. ಇದನ್ನು ಯಕ್ಷರಂಗದ ಭೀಷ್ಮ ಎನಿಸಿದ ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ ಸಹಿತ ಹಿರಿಯ ಯಕ್ಷಗಾನ ಕಲಾವಿದರು ಒಪ್ಪಿರುವ ವಿಷಯ.
ಯಕ್ಷಗಾನದ ಯಾವುದೇ ಪಾತ್ರಗಳು ಗುರುತಿಸಲ್ಪಡುವುದು ಅದರ ಮುಖವರ್ಣಿಕೆಯ ಮೂಲಕ. ಮಹಿಷಾಸುರ ಪಾತ್ರದ ಮುಖವರ್ಣಿಕೆ ವಿಶಿಷ್ಟವಾಗಿದೆ. ಇದು ಶ್ರೀದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಮಹಿಷಾಸುರ ಪಾತ್ರ ಮಾಡುವವರು ಸಾಮಾನ್ಯವಾಗಿ 1ನೇ ಬಣ್ಣದ ವೇಷಧಾರಿ. ಆದರೆ ಯಕ್ಷಗಾನದ ಪರಂಪರೆಯ ಸ್ಥಾನಮಾನದ ಪ್ರಕಾರ 1ನೇ ಬಣ್ಣದ ವೇಷಧಾರಿಯು ಮಾಡಬೇಕಾದುದು ಶುಂಭಾಸುರ ಪಾತ್ರ. ಆದರೆ ಮಹಿಷಾಸುರ ಪಾತ್ರವು ಪ್ರೇಕ್ಷಕರ ಆಕರ್ಷಣೆಯ ಪಾತ್ರವಾದ ಕಾರಣ ಬಹುಶಃ 1ನೇ ಬಣ್ಣದ ವೇಷಧಾರಿಗೆ ನೀಡಿರಬಹುದು. ಇಂದು ಮಹಿಷಾಸುರ ಪಾತ್ರ ಬಣ್ಣದ ವೇಷಧಾರಿಗಳಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. ಈ ಪಾತ್ರಕ್ಕಾಗಿ ಕಲಾವಿದರೊಳಗೆ ಪೈಪೋಟಿಯೂ ನಡೆದಿರುವುದು. ಅದೇ ಕಾರಣದಿಂದ ಮೇಳ ಬಿಟ್ಟದ್ದು, ರೊಟೇಷನ್ ಆಧಾರದಲ್ಲಿ ಪಾತ್ರ ಹಂಚಿಕೆ ಎಲ್ಲವೂ ಮಹಿಷಾಸುರ ಪಾತ್ರದ ಹಿರಿಮೆಯನ್ನ ಸಾರುತ್ತಿದೆ. ಮಹಿಷಾಸುರ ಪಾತ್ರದ ಮುಖವರ್ಣಿಕೆಯು ಹಸಿ ಬಣ್ಣದ ಸಾಲಿಗೆ ಸೇರುವ ವಿಶಿಷ್ಟ ಪಾತ್ರ. ಹಸಿ ಬಣ್ಣ ಎಂದರೆ ಮೂಲ ಬಣ್ಣದ ಲೇಪನವಿಲ್ಲದೆ ನೇರವಾಗಿ ಮುಖವರ್ಣಿಕೆ ಬೆಳೆಯುವ ಪಾತ್ರಗಳು. ಮಹಿಷಾಸುರನ ಮುಖವರ್ಣಿಕೆ ಮಾಡುವಾಗ ಪ್ರಪ್ರಥಮವಾಗಿ ಹಣೆಗೆ ಪಟ್ಟಿ ಕಟ್ಟಿ ಬಿಳಿ ನಾಮ ಹಾಕುತ್ತಾರೆ. ನಂತರ ಹಣೆಯಿಂದ ಆರಂಭಿಸಿ ಕೆಳಮುಖವಾಗಿ ಮೂಗಿನ ಬದಿಯಿಂದ ಬಿಳಿ ಬಣ್ಣದ ಗೆರೆಯನ್ನ ಮೀಸೆಗಿಂತ ಮೇಲೆವರೆಗೂ ತಂದು ಕಿವಿಯ ತನಕ ಎರಡೂ ಬದಿಯಲ್ಲಿ ಬರೆಯುವುದು ಪ್ರಾರಂಭಿಕ ಹಂತ. ಇದು ಸಾಮಾನ್ಯವಾಗಿ ಸರ್ಪದ ಆಕಾರದಲ್ಲಿ ಇರುತ್ತದೆ. ನಂತರ ಈ ಬಿಳಿ ವರ್ಣದ ಎರಡೂ ಬದಿಗಳಲ್ಲಿ ಕಪ್ಪು ಬಣ್ಣದ ಲೈನಿಂಗ್ ಕೊಡಲಾಗುತ್ತದೆ. ನಂತರ ಹಣೆಗೆ ನಾಮ ಇಟ್ಟು ಎರಡೂ ಕಣ್ಣಿನ ಸುತ್ತಲೂ ಕಪ್ಪು ಬಣ್ಣ ಹಚ್ಚುತ್ತಾರೆ. ಈ ಕಪ್ಪು ಬಣ್ಣ ಹಾಗೂ ಪ್ರಾರಂಭದಲ್ಲಿ ಬಳಿದ ಬಿಳಿ ಬಣ್ಣದ ನಡುವೆ ಕಣ್ಣಿನ ಮೇಲ್ಮುಖದವರೆಗೆ ಛಾಯಾ ಬಣ್ಣ ಬಳಿಯುತ್ತಾರೆ. ಈಗ ಇದು ನೋಡುವಾಗ ಕೋಣದ ಕಣ್ಣುಗಳ ಹಾಗೆ ಚಿತ್ರಿತವಾಗುತ್ತದೆ. ಮುಖದ ಉಳಿದ ಭಾಗದಲ್ಲಿ ಅಂದರೆ ಹಣೆ, ಮೂಗು, ಮೂಗಿನ ಬದಿಗಳಲ್ಲಿ ತುಟಿಗೆ ಕಪ್ಪು ಬಣ್ಣ ಲೇಪಿಸುತ್ತಾರೆ. ಗದ್ದ ಭಾಗಕ್ಕೆ ಮೂಲ ಬಣ್ಣದ ಗೆರೆಗಳನ್ನು ಎಳೆಯುತ್ತಾರೆ. ಸಾಮಾನ್ಯವಾಗಿ ಮಹಿಷಾಸುರನ ಮುಖವರ್ಣಿಕೆಗೆ ಇತರ ರಾಕ್ಷಸ ಬಣ್ಣದ ವೇಷಗಳ ಪಾತ್ರಗಳಂತೆ ಅಕ್ಕಿ ಹಿಟ್ಟಿನ ಚುಟ್ಟಿ ಇಡುವ ಕ್ರಮವಿಲ್ಲ. ಕೆಲವು ವೇಷಧಾರಿಗಳು ಬಿಳಿ ಬಣ್ಣದಲ್ಲೇ ಚುಟ್ಟಿ ಇಡುತ್ತಾರೆ. ಹಣೆಯ ನಾಮ ಯಾವ ರೀತಿ ಎಂಬುದು ಕಲಾವಿದರ ಕಲ್ಪನೆಗೆ ಬಿಟ್ಟ ವಿಚಾರ. ಇದು ಬಣ್ಣದ ವೇಷಧಾರಿಗಳ ಕಲಾಪ್ರಜ್ಞೆಗೆ ಉತ್ತಮ ಉದಾಹರಣೆಯಾಗಿ ಗುರುತಿಸಿಕೊಳ್ಳುತ್ತದೆ. ಬಣ್ಣದ ಕುಟ್ಯಪ್ಪುರವರು ಹಣೆಯಲ್ಲಿ ಅರ್ಧಚಂದ್ರಾಕಾರದ ನಾಮ ಇಟ್ಟರೆ, ಬಣ್ಣದ ಮಾಲಿಂಗರು ಕಸ್ತೂರಿ ತಿಲಕದೊಂದಿಗೆ 3 ಅಡ್ಡನಾಮ ಇಡುತ್ತಿದ್ದರು. ತ್ರಿಶೂಲ, ಆಟೀನ, ಉರುಟು ನಾಮ ಇಡುವ ಕ್ರಮವೂ ಇದೆ. ಇಲ್ಲಿಗೆ ಮುಖವರ್ಣಿಕೆಯು ಕೋಣದಂತೆಯೇ ಕಾಣುತ್ತದೆ. ಯಕ್ಷಗಾನದ ಮಹಿಷಾಸುರ ಪಾತ್ರದಲ್ಲಿ ಮುಖವು ಮಾತ್ರ ಕೋಣನ ರೂಪ, ಮುಖದಿಂದ ಕೆಳಗೆ ಮನುಷ್ಯನ ರೂಪ. ಹಾಗಾಗಿ ವೇಷಭೂಷಣವು ಉಳಿದ ಬಣ್ಣದ ರಾಕ್ಷಸ ಪಾತ್ರಗಳಂತೆಯೇ. ಆದರೆ ವಸ್ತ್ರಭೂಷಣ ಕಪ್ಪು ವರ್ಣದ್ದೇ ಆಗಬೇಕು. ಅಂಗಿ, ಚಲ್ಲಣ, ಬಾಲ್ಮುಂಡು, ಸೋಗೆವಲ್ಲಿ, ಎದೆಪದಕ, ವೀರಕಸೆ, ಭುಜಕೀರ್ತಿ ಎಲ್ಲವೂ ಕಪ್ಪು ಬಣ್ಣದ್ದೇ. ಕೊಂಬು, ಕಿವಿ ಹಾಗೂ ಕಿರೀಟ. ಈ ಪ್ರಸಾಧನ ಮಹಿಷಾಸುರ ಪಾತ್ರದ ಮುಖ್ಯ ಅಂಶ. ಇದರ ನಂತರ ಮಾತ್ರ ಮಹಿಷಾಸುರನ ಪಾತ್ರ ಪೂರ್ಣಗೊಳ್ಳುವುದು. ಚಿಟ್ಟೆಪಟ್ಟಿ ಕಟ್ಟಿದ ನಂತರ ಕಿವಿಯ ಬಳಿ ಉದ್ದವಾದ 2 ಕೊಂಬು, ಕೊಂಬಿನ ಹತ್ತಿರ ದೊಡ್ಡ ಕಿವಿ ಕಟ್ಟುತ್ತಾರೆ.
ಕಿವಿಯ ಬಳಿ ಓಲೆ ಧರಿಸಿ ತಲೆಗೆ ಕೇಸರಿಯನ್ನ ಕಟ್ಟುತ್ತಾರೆ. ಹಣೆಯಿಂದ ಮೇಲ್ಮುಖವಾಗಿ ಎದೆ ಪದಕ ಕಟ್ಟುತ್ತಾರೆ. ಇದೇ ಮಹಿಷಾಸುರನ ಕಿರೀಟ. ಯಕ್ಷಗಾನದಲ್ಲಿ ಇತರ ರಾಕ್ಷಸ ಪಾತ್ರಗಳಿಗಿರುವಂತೆ ಮಹಿಷಾಸುರ ಪಾತ್ರಕ್ಕೆ ಬೇರೆ ಕಿರೀಟ ಬಳಸುವ ಕ್ರಮವಿಲ್ಲ ಎಂಬುದನ್ನು ಗಮನಿಸಬೇಕಾದ ಅಂಶ. ಕೊಂಬು ಕಟ್ಟುವ ಕ್ರಮ. ಹಿಂದಿನ ಕಾಲದಲ್ಲಿ ಮಹಿಷಾಸುರನ ಕೊಂಬು ಕಟ್ಟುವುದು ಎಂದರೆ ಪರಿಶ್ರಮದ ಕೆಲಸವಾಗಿತ್ತು. ದಪ್ಪವಾದ ರಟ್ಟು ಅಥವಾ ಶರ್ಟ್ನ ಕಾಲರ್ಗೆ ಬಳಸುತ್ತಿದ್ದ ಬಾಂಟೆಕ್ಸ್ನಂತಹ ವಸ್ತು ಉಪಯೋಗಿಸಿ 1.5 ರಿಂದ 2 ಅಡಿಗಳಷ್ಟು ಉದ್ದವಾದ ಕೊಂಬು ರಚಿಸುತ್ತಿದ್ದರು. ಈ ಕೊಂಬನ್ನು ಗಟ್ಟಿಯಾಗಿ ಕಟ್ಟಿ ಚಿಟ್ಟೆ ಪಟ್ಟಿ ಕಟ್ಟಿದ ನೆತ್ತಿಯ ಮೇಲೆ 7-8 ಸೀರೆಗಳ ಅಟ್ಟೆಯನ್ನು ಇಟ್ಟು ಅದನ್ನು ಜಟ್ಟಿಯಿಂದ ಕಟ್ಟಿ ಕಪ್ಪು ವಸ್ತ್ರದಿಂದ ಮುಚ್ಚುತ್ತಿದ್ದರು. ಶಿರೋಭಾಗವು ಕೋಣದ ಶಿರದಂತೆ ಎತ್ತರವಾಗಿ ಕಾಣಲು ಈ ವಿಧಾನ. ಈ ಕೊಂಬುಗಳು ಜಾರಿ ಬೀಳದಂತೆ ಚಿಟ್ಟೆ ಪಟ್ಟಿಯ ಬಳಿ ಕೊಂಬಿಗೆ ತಾಗಿ ಕೋಲಿನ ಸಣ್ಣ ತುಂಡು ಕಟ್ಟುತ್ತಿದ್ದರು. ದಪ್ಪವಾದ ರಟ್ಟಿನಿಂದ ಮಾಡಿದ 2 ದೊಡ್ಡ ಕಿವಿಗಳನ್ನ ಕಟ್ಟಿ ಕಿವಿಯೋಲೆ ಧರಿಸುತ್ತಿದ್ದರು. ಕೊಂಬಿನ ಬಳಿ ತಲಾ 2 ಕೇಸರಿ ಹಾಗೂ ಹಿನ್ನೆಲೆಯಲ್ಲಿ 1 ಕೇಸರಿಯಂತೆ 5 ಕೇಸರಿ ಕಟ್ಟಿ ಎದೆ ಪದಕವನ್ನ ಹಣೆಯಿಂದ ಹಿಂದಕ್ಕೆ ಕಿರೀಟದ ಹಾಗೆ ಕಟ್ಟುತ್ತಿದ್ದರು. ದಪ್ಪವಾದ ಮೀಸೆಯನ್ನು ಕಟ್ಟಿ ಗದ್ದದ ಕೆಳಗೆ ಗಡ್ಡ ಕಟ್ಟುವುದು. ವೇಷವು ಕೋಣದಂತೆ ಕಂಡು ಮಹಿಷಾಸುರ ವೇಷ ಪೂರ್ಣವಾಗುತ್ತದೆ. ಈ ಹಂತ ಮುಟ್ಟುವಾಗ ಮಹಿಷಾಸುರ ಪಾತ್ರಧಾರಿಯ ತಲೆಯ ಮೇಲೆ ಸುಮಾರು 8 ಕಿಲೋದಷ್ಟು ಭಾರ ಬೀಳುತ್ತಿತ್ತು. ಇಷ್ಟೆಲ್ಲ ಮಾಡಬೇಕಾದರೆ ಕಲಾವಿದನ ಪರಿಣಿತಿಯೊಂದಿಗೆ ಪರಿಣತರಂಗ ಸಹಾಯಕರ ಸೇವೆಯೂ ಅಗತ್ಯವಿತ್ತು. ಈ ಕೆಲಸಕ್ಕೆ ಸುಮಾರು ಅರ್ಧ ಗಂಟೆಗಳಾದರೂ ಬೇಕಿತ್ತು. ಈ ರೀತಿಯ ವೇಷಭೂಷಣದಿಂದಾಗಿ ಪಾತ್ರವು ಮಹಿಷನಂತೆಯೇ ಕಾಣಿಸುತ್ತಿತ್ತು. ಆದರೆ ಇಂದಿನ ಮಹಿಷಾಸುರ ಪಾತ್ರಕ್ಕೆ ಇಷ್ಟೆಲ್ಲ ಪರಿಶ್ರಮ ಬೇಕಿಲ್ಲ. ಈಗ ಕೊಂಬು ಕಟ್ಟುವ ಕೆಲಸವಿಲ್ಲ. ಈಗ ಮಹಿಷಾಸುರ ಪಾತ್ರಕ್ಕೆ ಬಳಸುವುದು ರೆಡಿಮೇಡ್ ಟೋಪಿಯನ್ನ. ಕೇಸರಿ ಕೊಂಬು, ಕಿವಿ ಹಾಗೂ ಎದೆ ಪದಕವನ್ನು ಈ ಟೊಪ್ಪಿ ಹೊಂದಿರುತ್ತದೆ. ಇದನ್ನು ತಲೆಗೆ ಕಟ್ಟಿದರೆ ಆಯಿತು. ಈಗ 7-8 ಸೀರೆಗಳ ಅಟ್ಟೆಯನ್ನ ನೆತ್ತಿಯ ಮೇಲೆ ಕಟ್ಟಲಿಕ್ಕೂ ಇಲ್ಲ. ಈ ಕೆಲಸಕ್ಕೆ ಹೆಚ್ಚೆಂದರೆ 7-8 ನಿಮಿಷಗಳ ಶ್ರಮ ಸಾಕು. ಈ ಟೊಪ್ಪಿ ಹೆಚ್ಚು ಭಾರವೂ ಇಲ್ಲ. ಹೆಚ್ಚೆಂದರೆ 1.5 ಕಿಲೋ ಭಾರವಿದ್ದಿತು. ಏಕೆಂದರೆ ಈಗಿನ ಕೊಂಬುಗಳು ಫಾರ್ಮ್ ಫೈಬರ್, ಪೀಲಿ ಅಥವಾ ದಪ್ಪ ಕ್ಯಾನ್ವಾಸ್ಗಳಿಂದ ಮಾಡಿರುವುದು. ಹಾಗೆಂದು ಮಹಿಷಾಸುರ ಪಾತ್ರ ನಿರ್ವಹಿಸುವುದು ಸುಲಭದ ಕೆಲಸವಲ್ಲ. ಮಹಿಷಾಸುರ ಪಾತ್ರ ರಂಗಸ್ಥಳ ಪ್ರವೇಶಿಸುವುದು ಸಭೆಯ ಮೂಲಕ. ಸಭೆಯಿಂದಲೇ ದೊಂದಿ ಹಿಡಿದು ರಾಳದ ಪುಡಿ ಎರಚುತ್ತಾ ಅಬ್ಬರದಿಂದ ಅಟ್ಟಹಾಸದಿಂದ ಬರಲೆ ಸುಮಾರು 10 ರಿಂದ 15 ನಿಮಿಷಗಳಷ್ಟು ಬೇಕು. ರಂಗಸ್ಥಳವು 20 ಮೀಟರ್ನಷ್ಟಿರುವಾಗ ಕೈಗಳೆರಡನ್ನು ನೆಲಕ್ಕೆ ಊರಿ 4 ಕಾಲಿನಿಂದ ಬರಬೇಕು. ರಂಗಸ್ಥಳ ಪ್ರವೇಶಿಸಿದ ಕೂಡಲೇ ಏರು ಪದ್ಯಗಳ ವೀರಾವೇಶ ತೋರ್ಪಡಿಸಬೇಕು. ಕೊಂಬುಗಳನ್ನು ಅಲಗಾಡಿಸುತ್ತಾ ಮಹಿಷಾಸುರನಂತೆ ಆದ ವಿಶಿಷ್ಟ ನಾಟ್ಯ ಮಾಡಿ ಸಂಭಾಷಣೆಯ ನಡುವೆ ಕೋಣನಂತೆಯೇ ಗುಟುರು ಹಾಕಬೇಕು. ಸುಮಾರು 1.5 ಗಂಟೆಗಳ ಕಾಲ ರಂಗಸ್ಥಳದಲ್ಲೇ ಕಳೆಯಬೇಕು.
ಪ್ರಸ್ತುತ ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್, ಧರ್ಮಸ್ಥಳ ಗೋಪಾಲ ಭಟ್, ಹರಿನಾರಾಯಣ ಭಟ್ ಯಡನೀರು, ಶಿವಪ್ರಸಾದ್ ಭಟ್ ಪೆರುವಾಜೆ, ಸತೀಶ್ ನೈನಾಡು, ಉಮೇಶ್ ಕುಪ್ಪೆಪದವು, ನಗ್ರಿ ಮಹಾಬಲರೈ, ಬಾಲಕೃಷ್ಣ ಮಿಜಾರು, ಸುರೇಶ್ ಕುಪ್ಪೆಪದವು, ಲಕ್ಷ್ಮಣ ಕೋಟ್ಯಾನ್, ಶಬರೀಶ್ ಮಾನ್ಯ, ಸುಬ್ರಾಯ ಪಾಟಾಳಿ, ಹರೀಶ್ ಮಣ್ಣಾಪು, ಶಶಿಕಿರಣ್ ಕಾವು, ಜಗದಾಭಿರಾಮ, ರವಿರಾಜ್ ಪನೆಯಾಲ, ಮನೀಶ್ ಪಾಟಾಳಿ, ಸಚಿನ್ ಪಾಟಾಳಿ, ರಾಮಕೃಷ್ಣ ನಂದಿಕೂರು ಮುಂತಾದವರು ಮಹಿಷಾಸುರ ಪಾತ್ರದಲ್ಲಿ ಸುಪ್ರಸಿದ್ಧರಾದವರು. ಮಹಿಳಾ ಕಲಾವಿದರು ಮಹಿಷಾಸುರ ಪಾತ್ರ ಮಾಡುವಲ್ಲಿ ಹಿಂದೆ ಬಿದ್ದಿಲ್ಲ. ಪ್ರಸಿದ್ಧ ಹವ್ಯಾಸಿ ಮಹಿಳಾ ಕಲಾವಿದರಾದ 2016 ಸಾಲಿನಲ್ಲಿ ಯಕ್ಷಗಾನ ಸಾಧನೆಗಾಗಿ ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ಸುರತ್ಕಲ್ ಕಾಟಿಪಳ್ಳದ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು ಸುಮಾರು 200ಕ್ಕೂ ಹೆಚ್ಚು ಬಾರಿ ಮಹಿಷಾಸುರ ಪಾತ್ರ ಮಾಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ದಿವಂಗತ ಗಂಗಯ್ಯ ಶೆಟ್ಟರಿಂದಲೇ ನನ್ನ ನಿರ್ವಹಣೆಯ ಮಟ್ಟದಲ್ಲೇ ಮಾಡಿದ್ದೀಯಲ್ಲ ಎಂಬ ಪ್ರಶಂಸೆ ಗಳಿಸಿದ್ದಾರೆ. ಸಾಯಿ ಸುಮಾ, ರೇಷ್ಮಾ ಕಾರಂತರು ಒಂದೆರಡು ಬಾರಿ ಮಹಿಷಾಸುರ ಪಾತ್ರ ಮಾಡಿದ್ದಾರೆ. ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್ ಸುಮಾರು 35 ವರ್ಷಗಳಿಂದ ಮಹಿಷಾಸುರ ಪಾತ್ರ ಮಾಡುತ್ತಿರುವ ಸದಾಶಿವ ಶೆಟ್ಟಿಗಾರ್ ಪ್ರಸ್ತುತ ಹನುಮಗಿರಿ ಮೇಳದ ಪ್ರಧಾನ ಬಣ್ಣದ ವೇಷಧಾರಿ. ಬಣ್ಣದ ವೇಷಗಳ ಕುರಿತು ಅಪಾರ ಜ್ಞಾನವುಳ್ಳ ಶೆಟ್ಟಿಗಾರರು ಬಣ್ಣದ ಮಾಲಿಂಗರ ಶಿಷ್ಯ. ಬಣ್ಣದ ಮಾಲಿಂಗರೊಂದಿಗೆ ತಿರುಗಾಟ ಮಾಡಿದವರು. ಅವರ ಅನಿಸಿಕೆಯಂತೆ ಹಿಂದಿನ ಮಹಿಷಾಸುರ ಪಾತ್ರ ನಿಧಾನಗತಿಯದ್ದಾಗಿತ್ತು, ಈಗಿನದ್ದು ಕ್ಷಿಪ್ರಗತಿಯದ್ದು. ಹಿಂದಿನ ಕಾಲದಲ್ಲಿ ಬಹಳ ಗಂಭೀರತೆಯಿಂದ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಅವಸರವಾಗಿ, ಅಂದರೆ ಸ್ಪೀಡಾಗಿ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಿನ ಕಾಲಕ್ಕನುಗುಣವಾಗಿ ಸ್ವಲ್ಪ ಬೇಗ ಸಭೆಯಲ್ಲಿ ಅಟ್ಟಹಾಸ ತೋರಿದರೆ ಸಾಲದು, ಅದೇ ಕಸುವನ್ನ ರಂಗಸ್ಥಳದಲ್ಲಿಯೂ ತೋರಿಸಿದರೆ ಮಾತ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದಂತಾಗುತ್ತದೆ. ಅಂದರೆ ಒಂದು 4 ಪದ್ಯ ಬೆನ್ನಿಗೆ ಉಂಟು ಅಷ್ಟೇ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಬಾಕಿ ಪಾತ್ರದಲ್ಲಿ ಮಾತ್ರ ಅದು ಆಯಾಸ ಜಾಸ್ತಿ, ಇದರಲ್ಲಿ ಕಮ್ಮಿ ಆಯಾಸ. ಸಭೆಯಲ್ಲಿ ಕಾಲಹರಣ ಮಾಡಬಾರ್ದು. ಸಾಧಾರಣವಾಗಿ ಬರುವಾಗ ಅಥವಾ 4 ಕಾಲಲ್ಲಿ ಹರಿದಾಡುವಾಗ ನಿಧಾನಗತಿಯಲ್ಲಿ ಬರಬೇಕು. ಓಡಾಡುವುದೆಲ್ಲ ತಪ್ಪು, ಅದು ಓಡಾಡುವುದೆಲ್ಲ ಬಾರದು. ನನ್ನ ಲೆಕ್ಕದಲ್ಲಿ ನಾವು ನಮ್ಮ ಮಟ್ಟಿಗೆ ಕಡಿಮೆ ಮಾಡುವುದು. ವಿಶೇಷ ಅಂದರೆ ಅದರ ಬಣ್ಣಗಾರಿಕೆ ಬೇರೆ, ಆಮೇಲೆ ಕೊಂಬು ಕಟ್ತೇವೆ, ಹಾಗಾಗಿ ಅದು ವಿಭಿನ್ನವಾಗಿ ಕಾಣ್ತದೆ ಅಷ್ಟೇ. ಅವೊಂದು ಪುಂಡು ಪೋಕ್ರಿ ನಾವು ಜವಾನಿ ಲಕ್ಕ ಇತ್ತ ಒಂದು ಇಲ್ಲಾಡು 5 ಜನ ಒಂಜೇರೆ ಕೈ ಪೂಜೆ 5 ಜನ ಜೋಕುಲು ಇತ್ತಂಡ ಐಟು ಒರಿ ಪೋಕ್ರಿ ಇಪ್ಪು, ಒರಿ ಎಡ್ಡಂತಿನ ಇಪ್ಪು, ಒರಿ ಹಾಳಿಪ್ಪು, ಐಟು ಒಂದೇ ಪುಂಡಿ ಪೋಕ್ರಿ ಓ ಕಡಪೆ ದೆರ್ಪೆ ದೀಪೆ ಅಂತ ಆತಿ ಒಮ್ಮೆ ಅಂಚಿನ ಜಾತಿದೆ ಒಕ್ಕ ಚಂಡಮಂಡ ಅಂಚೇನೆ ಅಕಲ್ ಅಂಚೇನೆ ಅಕಲ್ ಕಡಪೆ ದೆಪ್ಪೆ ದೀಪೆ ಅಂತ ಅಕಲ್ ಪೆಟ್ಟೆ ಅಕಲ್ನ ಪೆಟ್ಟೆ ಮೇಲೆ ಅಂಚೇನೆ ಐಟು ಗಂಭೀರತೆ ಬಂದ ಶುಂಬೆ ರಾವಣೆ ಮೈರಾವಣ ಅದು ಕೂಡ ಗಂಭೀರವಾಗಿ ರಕ್ಕ ಸೇರಿ ನೆಟ್ಟು ಇಂಬೇವಂತೆ ಒಂದು ಏನ 2 ಗ್ಲಾಸ್ ಹತ್ತೆ ಆಡಂತೆ ಒಂದು ಏನ ಎಲ್ಲಿಯ ಮಟ್ಟದೆ ವಿಶೇಷತೆ ಆಲೈತೆ. ಸತ್ತು ನೆಕ್ಸ್ಟ್ ಗಾಡ ಮಾಡ್ಕೊಂಡ ಮಹಿಷಾಸುರ ಮರಳು ಕಟ್ಟಾರ ಬಲ್ಲಿ ಮರಳು ಕಟ್ಟಡ ಐಕ್ ವಿಲೇಜ್ ಐಕ್ ಲಿಮಿಟೆಡ್ ಪೋಂಡಾನೆ ಪೊರ್ಲು ಐತೆ ಒಂದು ಚೌಕಟ್ಟು ಉಂಡು, ಆ ಚೌಕಟ್ಟಡೆ ಪೋಂಡಾನೆ ಪೊರ್ಲು ಐದು ಹೆಚ್ಚಿಗೆ ಮಾಡ್ತಾರೆ ನಾವು ಓವರ್ ಆಪೋದು. ಕೆಲವೊಂದು ಇತ್ತೆ ಸಬೆಟ್ಟ ಬಲಿಪೇರು ಒಕ್ಕ ಸಿಂಹ ಬಲಿಪುಂಡು, ಸಿಂಹನ ಒಟ್ಟಿಗೆ ಬೆರಿಗೆ ಬಲಿಪೇರು, ಒಕ್ಕ ದೇವಿನೊಟ್ಟಿಗೆ ಲಂಚನೆ ಒಟ್ಟಾಸಿ ಕಲಾಟ ಅನ್ಬೇರು. ಅವು ಮಾತ್ರ ಬಲ್ಲಿ ಲೆಕ್ಕಾಚಾರ ಮುಗಿತಂದ ನೈಕೊಂದು ಪೋರ್ಲಿಕ್ಕೆ
ಸತೀಶ್ ನೈನಾಡು. ಪಾವಂಜಿ ಮೇಳದ ಮಹಿಷಾಸುರ ಪಾತ್ರಧಾರಿಯಾದ ನೈನಾಡರು ಕೋಳಿಯೂರು ರಾಮಚಂದ್ರ ರಾವ್ ಅವರ ಶಿಷ್ಯ. ಧರ್ಮಸ್ಥಳ ಗೋಪಾಲ ಭಟ್ಟರ ಶಿಷ್ಯರಾಗಿಯೂ ಬಣ್ಣದ ವೇಷಗಳ ನಡೆಯನ್ನ ಕರಗತ ಮಾಡಿಕೊಂಡವರು. ಮಹಿಷಾಸುರನ ಪಾತ್ರ ಮಾಡಿ 25 ವರ್ಷಗಳ ಅನುಭವ ಇರುವ ಇವರು ಮಹಿಷಾಸುರನ ಕೊಂಬು ರಚನೆಯಲ್ಲೂ ಪರಿಣಿತಿ ಹೊಂದಿದ್ದಾರೆ. ಮಹಿಷಾಸುರ ಪಾತ್ರದ ಬಗ್ಗೆ ಸತೀಶ್ ನೈನಾಡು ಹೀಗೆ ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿದ್ದರೆ ಭಾಳಷ್ಟು ನಿಧಾನವಾಗಿ ಮಹಿಷಾಸುರ ಹೋಗ್ತಿತ್ತು. ಈಗ ಕಾಲಮಿತಿಯಾದ ಕಾರಣ ಕಾಲಕ್ಕೆ ಸರಿಯಾಗಿ ನಾವು ಹೋಗಬೇಕಾಗ್ತದೆ. ಮತ್ತು ಮೊದಲಿನವರು ಹೇಗೆ ಅಂತ ನಾವು ನೋಡಲಿಲ್ಲ. ಗಂಗಯ್ಯ ಶೆಟ್ಟಿಗಾರರು ಇವರು ಮಹಿಷಾಸುರ ಒಂದು ಬಿಟ್ಟರೆ ನಾನು ಬೇರೆಯವರು ನೋಡಲಿಲ್ಲ. ಹಾಗೆ ಅವರ ಇದರಲ್ಲಿ ನಿಧಾನಗತಿಯಲ್ಲಿ ಮಹಿಷಾಸುರ ಹೋಗ್ತಿತ್ತು. ಆ ಕಾಲಕ್ಕೆ ಅದು ಸರಿ ಅಂತಾಯಿತು. ಈ ಕಾಲಕ್ಕೆ ನಮ್ಮದೆಂತ ಸರಿ ಆಯ್ತಂತ ನಾನು ಒಪ್ಪಿಕೊಳ್ತೇನೆ ಅಷ್ಟೇ. ಅಂದರೆ ಸಭೆಯಲ್ಲಿ ಬರುವುದೊಂದು ಬಿಟ್ಟರೆ ನಾವು ಬೆಂಕಿಯೆಲ್ಲ ಇದರಲ್ಲಿ ಸೆಕೆ ಕಾಲಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಆಯಾಸ ಅಂದರೆ ಸ್ವಲ್ಪ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಬಾಕಿ ವೇಷ ಆದರೆ ಅದರಂಥ ಒಂದು ನಿಯಮ ಉಂಟು, ಹಾಗೆ ಹೋಗ್ಬೋದು. ಮಹಿಷಾಸುರ ಅದು ಸ್ವಲ್ಪ ಕೆಲಸ ಎಲ್ಲ ತೋರಿಸಬೇಕು. ಅಂದರೆ ಅಭಿಮಾನ ವರ್ಗಕ್ಕೂ ಆಟ ಆಡಿಸೋರಿಗೂ ಮತ್ತು ಎಲ್ಲ ಕಲಾಭಿಮಾನಿಗಳು ನೋಡುವವರಿಗೆ ಒಂದು ಚಂದ ಕಾಣಿಸೋಕ್ಕೆ ಸಭೆಯಲ್ಲಿ ನಿಜವಾಗಿಯೂ ಮಹಿಷಾಸುರ ಹೆಚ್ಚು ಕಾಲ ಕಲಿಯಲಿಕ್ಕೆ ಕೂಡುದು. ಆಟ ನೋಡುವವರಿಗೆ ಅದು ಬೇಕಾದದ್ದು ರಂಗಸ್ಥಳದಲ್ಲಿ. ಮತ್ತು ಕೆಲವರು ಅದನ್ನು ಮಾಡ್ತಾರೆ, ಹಾಗಾಗಿ ಅದು ನನಗೆ ಒಪ್ಪಿಗೆ ಅಲ್ಲ. ನನ್ನ ಲೆಕ್ಕಾಚಾರದಲ್ಲಿ ನಾನು ಬರೋದು ಅದು ಸರಿಯಲ್ಲ. ಯಾಕೆಂದರೆ ಸಭೆಯಲ್ಲಿ ದುಡಿದರೆ ರಂಗದಲ್ಲಿ ಯಾವ ಕಲಾವಿದರಿಗೂ ದುಡಿಲಿಕ್ಕೆ ಆಗೋದಿಲ್ಲ. ನಾವು ಕಾಣಿಸಿಕೊಳ್ಳೋದು ರಂಗದಲ್ಲಿ, ಸಭೆಯಲ್ಲೆಲ್ಲ. ಸಭೆ ಕೇವಲ ಒಂದು ಕೌಜಿಗಂತ ಹೇಳ್ಬೋದು, ಆಟ ಆಡಿಸುವವರು ಅಥವಾ ನೋಡುವವರಿಗೆ ಒಂದು ಸಮಾಧಾನಕ್ಕಾಗಿ. ಹಾಗಾದರೆ ಕಲಾವಿದನಿಗೂ ಕಲೆಗೂ ಅಲ್ಲಿ ರಂಗದಲ್ಲಿಯೇ ದುಡಿಬೇಕಂತ ಒಂದು ನಿಯಮ. ಅದು ಅವರವರ ಅಭಿರುಚಿ. ಅದು ಯಕ್ಷಗಾನದಿಂದ ಈಗಲ್ಲ, ನಮಗೆ ಗೊತ್ತಿಲ್ಲ, ಮೊದಲಿಂದಲೂ ಹಾಗೆ ಅಂತೆ. ಅಂದರೆ ಮಹಿಷಾಸುರ ಅಂದರೆ ಅದು ವಿಶೇಷವಾದಂಥ ವೇಷ ಅಂತ. ಎಲ್ಲ ಪಾತ್ರವು ನೋಡಿ ಇದು ಸಾಕಾಗಿದೆ. ಆದರೆ ಮಹಿಷಾಸುರ ಅಂದರೆ ಒಂದು ಕೊಂಬು ಕಟ್ಟಿ ಬರುವ ಕಾರಣ ಅದಕ್ಕೆ ಒಂದು ವಿಶೇಷವಾಗಿ ಜನಗಳಲ್ಲಿ ಏನೋ ಅಭಿಪ್ರಾಯ ಇರ್ಬೋದು. ಜನಗಳಲ್ಲಿ ಅಭಿಪ್ರಾಯ ಇರ್ಬೋದು. ಆದ ಕಾರಣ ನನಗೂ ಅದು ಅರ್ಥ ಆಗೋದಿಲ್ಲ. ನನಗೆ ಯಾಕಂತೂ ನನಗೂ ಗೊತ್ತಿಲ್ಲ ಅದು. ಆದರೆ ಎಲ್ಲರಿಗೂ ಅದರ ಮೇಲೆ ಅಭಿಮಾನ ಹೆಚ್ಚು. ಬಾಕಿ ಪಾತ್ರದಲ್ಲಿ ಇಲ್ಲ ಅಂತಲ್ಲ, ಕೆಲವು ಕಲಾವಿದರು ಅವರವರ ಪಾತ್ರವನ್ನು ಮೆರೆಸಿದಲ್ಲಿಗೆ ಅವರವರಿಗೆ ಅಭಿಮಾನ ಉಂಟು. ಹಾಗೆ ಮಹಿಷಾಸುರನೂ ಹಾಗೆ ಮಾಡುವವರಲ್ಲಿ ಇರೋದು, ಅದನ್ನು ಚಂದಗೊಳಿಸಿ ನೋಡುವವರಿಗೆ ಮತ್ತು ಅದನ್ನು ಉಳಿಸಿಕೊಳ್ಬೇಕು ಅಷ್ಟೇ. ಅಭಿಪ್ರಾಯ ಏನಂದರೆ ಮಹಿಷಾಸುರ ಅಂತಲ್ಲ, ಎಲ್ಲ ಪಾತ್ರವನ್ನು ಯಾರು ಕಲಾವಿದರು ರಂಗದಲ್ಲಿ ಅದನ್ನು ಹಾಳು ಮಾಡಲಿಕ್ಕೆ ಹೋಗುದು. ರಂಗದಲ್ಲಿ ಎಲ್ಲರೂ ಎಲ್ಲ ಪಾತ್ರವನ್ನು ನೋಡುವಂಥ ಅಭಿರುಚಿ ಇರುವವರು. ಹಾಗೆ ಕಲಾವಿದನಾಗಿ ರಂಗದಲ್ಲಿ ಅವ ದುಡಿಯಲೇಬೇಕು, ಮಾಡಲೇಬೇಕು. ಅದು ಅವನ ನಿಯಮ. ಅವನು ಏನೇ ಇರಲಿ ಅದು ಅವನೊಂದು ನಿಯಮ ಅಂತ ಉಂಟು. ಅದನ್ನು ಅವನು ಮಾಡಲೇಬೇಕು. ಅವನಿಗೆ ಸೌಖ್ಯ ಇರಲಿ ಸೌಖ್ಯ ಇಲ್ಲದೇ ಇರಲಿ, ಅಲ್ಲಿ ಹೋಗಿ ದುಡಿಲೇಬೇಕು. ಅದು ನಾವು ದುಡಿಯುವುದು ದೇವರಿಗೆ ಬೇಕಾಗಿದೆ, ದೇವರ ಸೇವೆ ಅಂತ ದುಡಿಯೋದು. ಮತ್ತು ಎಲ್ಲ ಬಿಟ್ಟದ್ದು ದೇವರಿಗೆ, ನಮಗಂತಲ್ಲ, ಅಭಿಮಾನಿಗಳ ಆಶೀರ್ವಾದವು, ದೇವರ ಆಶೀರ್ವಾದವು, ಎಲ್ಲವೂ ಇದ್ದರೆ ನಾವು ಕಲಾವಿದರು, ಇಲ್ಲದ್ರೆ ಏನಲ್ಲ.
ಕುಪ್ಪೆ ಪದವು. ಗಂಗಯ್ಯ ಶೆಟ್ಟರ ಶಿಷ್ಯರಾದ ಉಮೇಶ್ ಕುಪ್ಪೆ ಪದವು ಮಹಿಷಾಸುರ ಪಾತ್ರದಲ್ಲಿ ತಮ್ಮದೇ ಆದ ಛಾಪು ಹೊಂದಿದವರು. ಯುವ ಜನರ ಮೆಚ್ಚುಗೆಯ ಮಹಿಷಾಸುರ ಪಾತ್ರ ಇವರದ್ದು. ರಂಗಸ್ಥಳದಲ್ಲಿ ಹುಡಿಹಾರಿಸುವ ಪ್ರಸ್ತುತಿಯ ಇವರು ಕಟೀಲು ಮೇಳದಲ್ಲಿ 10 ವರ್ಷಗಳ ಕಾಲ ಮಹಿಷಾಸುರ ಪಾತ್ರ ಮಾಡಿದ ಅನುಭವಿಗಳು. ಪ್ರಸ್ತುತ ಕಟೀಲು ಮೇಳದಲ್ಲಿದ್ದಾರೆ. ಮಹಿಷಾಸುರ ಪಾತ್ರದ ಬಗ್ಗೆ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟರು ಹೇಳಿದ್ದು ಹೀಗೆ. ಪಾತ್ರಗಳು ಮೊದಲು ಸೀನಿಯರಿಟಿ ವೈಸ್ ಮಾಡ್ತಾ ಇದ್ದದ್ದು, ಅಂದರೆ ಹಳಬರು ಅಂತೇಳಿ ಲೆಕ್ಕ. ಯಾರು ಮೇಳದಲ್ಲಿ ಸೀನಿಯರ್ ಬಣ್ಣದ ವೇಷಧಾರಿಗಳಿರ್ತಾರ ಅವರಿಗೆ ಅದು ಹೋಗ್ತಾ ಇತ್ತು. ಈಗಲೂ ಆ ಕ್ರಮ ಹಾಗೆ ಇದೆ, ಆದರೆ ಯಂಗ್ ಜನರೇಷನ್ ಆ ಮಹಿಷಾಸುರನ ಪಾತ್ರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲಿದ್ದು ಸ್ವಲ್ಪ ರಾಕ್ಷಸನ ಪ್ರವೃತ್ತಿಯಾಗಿ ಸ್ವಲ್ಪ ಸ್ಲೋ ನಿಧಾನಗತಿಯಲ್ಲಿ ಅದು ಹೋಗ್ತಾ ಇತ್ತು. ಮೊದಲಿಗೆ ಹೋಲಿಕೆ ಮಾಡಿದರೆ ಈಗ ಆ ಗತಿ ಸ್ವಲ್ಪ ಬದಲಾವಣೆ ಆಗಿದೆ. ಗತಿಯಲ್ಲಿ ಸ್ವಲ್ಪ ಸ್ಪೀಡ್ ಬಂದಿದೆ. ಮತ್ತು ಬಣ್ಣಗಾರಿಕೆಯಲ್ಲಿ ಹಾಗೆ ವೇಷಗಾರಿಕೆ ಬಣ್ಣಗಾರಿಕೆಯಲ್ಲಿ. ಮತ್ತು ಮಹಿಷಾಸುರನ ಪಾತ್ರವೇ ಒಂದು ವಿಭಿನ್ನ. ಯಾಕೆ ಅಂತ ಕೇಳಿದರೆ ಅದು ಈ ಯಕ್ಷಗಾನದಿಂದಲೇ ಒಂದು ವಿಭಿನ್ನವಾಗಿದೆ ಆ ಪಾತ್ರ. ಈಗ ಯಕ್ಷಗಾನವನ್ನು ನಾವು ಏನಿದ್ರೂ ಕೂಡ ಬೇರೆ ಆಡಂಬರದಲ್ಲಿ ತೋರಿಸೋದಿಲ್ಲ. ಕಿರೀಟವ, ಪಕಡಿಯ, ತುರಯ್ಯ ಇಂಥ ಡ್ರೆಸ್ಗಳಲ್ಲಿ ತೋರಿಸೋದು. ಮಹಿಷಾಸುರನಿಗೊಂದು ಕೊಂಬನ್ನು ಎಕ್ಸ್ಟ್ರಾ ಮಾಡಿ ಯಕ್ಷಗಾನೇತರ ವೇಷದಾಗ ಕೆಳಗೆಲ್ಲ ಒಂದೇ ಯಕ್ಷಗಾನೀಯ ಡ್ರೆಸ್. ಅದೀಗ ಕೆಲವು ಬಾಕಿ ವೇಷಗಳಿಗೂ ಬಂದಿದೆ. ಉದಾಹರಣೆಗೆ ಗಜೇಂದ್ರನಿಗೆ ಮುಖವಾಡ ಇಡ್ತಾರೆ. ಮೊದಲು ಮುಖವಾಡ ಇಡುವ ಕ್ರಮವೇ ಇಲ್ಲ, ಎಲ್ಲವನ್ನ ಮೇಕಪ್ಗಳಲ್ಲಿ ತೋರಿಸಬೇಕು. ಮಕರನಿಗೆ ಮುಖವಾಡ ಧರಿಸ್ತಾರೆ ಈಗ. ಹಾಗೆ ಇದು ಮಹಿಷಾಸುರನ ಪಾತ್ರ ಒಂದು ಸ್ವಲ್ಪ ವಿಭಿನ್ನ ಮೊದಲಿಂದ ಬಂದಿದೆ, ಈಗ ಅಂತೇಳಿ ಅಲ್ಲ. ಅದನ್ನು ತುಂಬ ಜನರು ಇಷ್ಟಪಡ್ತಾರೆ. ಅದನ್ನು ಕೆಲವು ಬಡಗಿನವರು ತುಳಸಿ ಕಟ್ಟಿಗೆ ತಗೊಂಡು ಹೋಗಿ ಮನೆಯಲ್ಲಿ ಒಂದು ಹಾಲೆಲ್ಲ ಕೊಡುವ ಕ್ರಮ ಉಂಟು. ಅದನ್ನು ಆ ರೀತಿಯಾಗಿ ಪೂಜೆ ಮಾಡ್ತಾರೆ. ತೆಂಕಲ್ಲಿ ಒಂದು ಕ್ರಮ ಬೇರೆ. ಒಂದು ಅಬ್ಬರದ ವೇಷ, ಸೂಟೆಯಲ್ಲಿ ಬರುವ ವೇಷ, ಬ್ಯಾಂಡ್ ವಾದ್ಯದಲ್ಲಿ ಬರುವ ವೇಷ ಅಂತ ಅದನ್ನೊಂದು ಬೇರೆ ಒಂದು ವಿಭಿನ್ನ ಒಂದು ಭಿನ್ನತೆ ಕಂಡುಕೊಂಡ್ರೆ ವಿನಃ ಬೇರೆ ಪ್ರತ್ಯೇಕವಾದ ಭಿನ್ನತೆ ಏನೂ ಇಲ್ಲ. ಮತ್ತು ಮಹಿಷಾಸುರನ ಪಾತ್ರಕ್ಕೆ ಕಷ್ಟವೇ ಅಂತ ಕೇಳಿದರೆ ಕಷ್ಟ ಅಲ್ಲ. ಕಷ್ಟ ಎಲ್ಲ ಪಾತ್ರಗಳಿಗೂ ಕಷ್ಟವೇ. ಮಹಿಷಾಸುರನಿಗೂ ಕಷ್ಟ, ಮದಗೈಟವರಿಗೂ ಕಷ್ಟ, ಚಂಡಮುಂಡರಿಗೂ ಅದಕ್ಕಿಂತ ಕಷ್ಟ. ಈಗ ತುಂಬ ದುಡಿಯುವಂಥ ವೇಷಗಳು ಚಂಡಮುಂಡರು, ರಕ್ತ ಬೀಜ, ಇದೆಲ್ಲ ಪಾತ್ರಗಳು ಒಂದೇ ಲೆವೆಲಲ್ಲಿ ಬರ್ತದೆ ಹೊರತು ಮಹಿಷಾಸುರನಿಗೆ ಒಂದು ಸಪರೇಟ್ ಕಷ್ಟ ಅಂತೇಳಿ ನಾವು ಕೊಡಲಿಕ್ಕೆ ಏನೂ ಇಲ್ಲ. ಅದಿಲ್ಲ, ಎಲ್ಲ ಪಾತ್ರಗಳು ಒಂದೇ. ಬಟ್ ಅದನ್ನು ಜನಗಳು ಒಂದು ಥಿಂಕ್ ಮಾಡಿದ ರೀತಿ ಬೇರೆ. ಅದೊಂದು ಮಹಿಷಾಸುರ, ಒಂದು ದೇವಿ, ಹೀಗೆ 10-20 ವರ್ಷಗಳ ಹಿಂದಿನ ತನಕ ಮಹಿಷಾಸುರ ಸಭೆಯಿಂದ ಬರುವಾಗ ಎದುರು ಸಾಲಿನಲ್ಲಿ ಕುಳಿತಿರುವ ಯಕ್ಷಗಾನದ ಸೇವಾಕರ್ತರು ಗಣ್ಯರ ಮೂಲಕ ಮಹಿಷಾಸುರ ಪಾತ್ರಧಾರಿಗೆ ಮಲ್ಲಿಗೆಯ ಮಾಲೆ ಹಾಕುವ ಸಂಪ್ರದಾಯವಿತ್ತು. ಇತ್ತೀಚೆಗೆ ಆ ಕ್ರಮವಿಲ್ಲ. ಮಹಿಷಾಸುರನ ವಧೆಯಾದಾಗ ಶಿರಚ್ಛೇದನವಾಗಿದೆ ಎಂಬ ಸಂಕೇತವಾಗಿ ಮಹಿಷಾಸುರ ಪಾತ್ರಧಾರಿ ರಂಗಸ್ಥಳದಲ್ಲೇ ತನ್ನ ಕೊಂಬು ಕಿವಿಗಳೊಂದಿಗೆ ಮೀಸೆ ಗಡ್ಡವನ್ನು ಕಳಚಿದಾಗ ಶ್ರೀದೇವಿ ಪಾತ್ರಧಾರಿಯು ತನ್ನ ಕೈಯಲ್ಲಿರುವ ತ್ರಿಶೂಲಕ್ಕೆ ಸಿಕ್ಕಿಸಿ ಸಿಂಹಕ್ಕೆ ಎಸೆಯುವ ದೃಶ್ಯವಿತ್ತು. ಈಗ ಟೋಪಿಯನ್ನೇ ಕಳಚಿಕೊಡುವ ಕ್ರಮವಿದೆ. ಸಾಮಾನ್ಯವಾಗಿ ಈ ಸನ್ನಿವೇಶದಲ್ಲಿ ಮಹಿಷಾಸುರ ಪಾತ್ರಧಾರಿಯು ಹೂವನ್ನು ಶ್ರೀದೇವಿಗೆ ಎಸೆಯುವುದನ್ನು ನೋಡಬಹುದು. ಇದಕ್ಕೇನು ಮಹತ್ವದ ಕಾರಣವಿಲ್ಲ. ಮಹಿಷಾಸುರ ಪಾತ್ರಧಾರಿಯು ತನ್ನ ಕೊಂಬಿನ ಟೊಪ್ಪಿಯನ್ನು ಕಳಚಿಕೊಡಲು ಕೆಲವಾರು ಕ್ಷಣಗಳು ಬೇಕಾಗುತ್ತದೆ. ಆದ ಕಾರಣ ಪ್ರೇಕ್ಷಕನ ಗಮನ ಬೇರೆಡೆ ಹರಿಸಲು ಮಹಿಷಾಸುರ ಪಾತ್ರಧಾರಿಯು ಶ್ರೀದೇವಿಗೆ ಹೂವನ್ನು ಎಸೆಯುತ್ತಾನೆ. ಮಹಿಷಾಸುರ ವಧೆಯಿಂದ ದೇವತೆಗಳು ಸಂತುಷ್ಟರಾಗಿ ಪುಷ್ಪವೃಷ್ಟಿ ಮಾಡಿದರು ಎಂಬ ಸಂಕೇತವು ದೊರಕಿದಂತಾಗುತ್ತದೆ ಎಂಬುದೇ ಇದರ ಹಿನ್ನೆಲೆ. ಎಂ ಶಾಂತಾರಾಮ್ ಕುಡ್ವ, ಮೂಡಬಿದಿರೆ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.